ನಾನು ಡೆನಿಸ್ ಡಿಸಿಲ್ವಾ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ನಗರ ಜಿಲ್ಲೆಯ ಅಧ್ಯಕ್ಷ. ನಮ್ಮ ಜೊತೆ ಇದ್ದಾರೆ ಎಚ್ ಮೊಹಮ್ಮದ್ ಅಲಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಗ್ರಾಮಾಂತರ ಜಿಲ್ಲೆ. ಕೆಪಿ ಥಾಮಸ್, ರಾಜ್ಯ ಸಂಯೋಜಕರು ಕೆಪಿಸಿಸಿ ಪ್ರಚಾರ ಸಮಿತಿ. ಪ್ರಕಾಶ್ ಸಾಲಿಯನ್ ಇದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಹೊನ್ನಯ್ಯ ಟಿ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಶ್ರೀ ಉದಯ್ ಕುಂದರ್, ಕಾಂಗ್ರೆಸ್ ಸೇವಾದಳದ ನಾಯಕರು. ನಾವಿವತ್ತು ಜಂಟಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿ ಹಾಗೂ ನಗರ ಜಿಲ್ಲಾ ಪ್ರಚಾರ ಸಮಿತಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದ್ದೇವೆ. ಈಗ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಬಂದಂತ ತಮಗೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಮ್ಮ ಅಧ್ಯಕ್ಷರಾದ ಎಚ್ ಮೊಹಮ್ಮದ್ ಅಲಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಎಚ್ ಮೊಹಮ್ಮದ್ ಅಲಿ ಅಂತೇಳಿ, ನಾನು ಪುತ್ತೂರಿನವ. ಇವತ್ತು ನಮ್ಮ ದೇಶಾದ್ಯಂತ ವೋಟು ಚೋರಿಯ ಬಗ್ಗೆ ದೊಡ್ಡ ರಾದಾಂತ ಆಗ್ತಿದೆ. ನಮ್ಮ ದೇಶದ ವಿಪಕ್ಷ ನಾಯಕರು, ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷದ ಮುಖಂಡರು ಇವತ್ತು ವೋಟು ಚೋರಿಯ ಬಗ್ಗೆ ದೊಡ್ಡ ಚಳವಳಿ ಮಾಡುವಂಥದ್ದು, ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಮಗ್ರ ಪರಿಷ್ಕರಣೆ ಬಗ್ಗೆ ದೊಡ್ಡ ಸಮಸ್ಯೆ ಉಂಟಾಗಿದೆ ನಮ್ಮ ದೇಶದಲ್ಲಿ. ಕೆಲವು ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆಯುವಂಥ ಕೆಲಸವನ್ನು ಆಗುವಂಥದ್ದು ನಮ್ಮೆಲ್ಲರ ಗಮನಕ್ಕೂ ಉತ್ತಮ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ, ಸತ್ತಿಲ್ಲದ ಒಂದು ಬೇರೆ ರೀತಿಯಲ್ಲಿ ಇವತ್ತು ಆ ಜನರ ಮತ ಕಸಿಯುವಂಥ ಹುನ್ನಾರವನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದರ ಬಗ್ಗೆ ಜನಜಾಗೃತಿ ಮೂಡಿಸಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಗಳನ್ನು ನಾವು ಕರೆದಿದ್ದೇವೆ. ಇವತ್ತು ನಮ್ಮ ಚುನಾವಣಾ ಆಯೋಗದ ಒಂದು ಆದೇಶ ಬಂದಿದೆ ನಮ್ಮ ಜಿಲ್ಲೆ ಮಟ್ಟಿಗೆ, ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಆದೇಶದಲ್ಲಿ ಅವರು 2002ರ ಮತದಾರರ ಪಟ್ಟಿಯಲ್ಲಿ ಮತ್ತು 2025ರ ಮತದಾರ ಪಟ್ಟಿಯನ್ನು ಇರುವಂಥ ಮತದಾರನ ಮ್ಯಾಪಿಂಗ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. 2002ರಲ್ಲಿ ಒಂದು ಸಮಗ್ರ ಪರಿಷ್ಕರಣೆ ಆಗಿದೆ. ಈಗ 23 ವರ್ಷ ಬಳಿಕ ಅದೇ ವೋಟರ್ ಪಟ್ಟಿಯನ್ನು ಇಟ್ಟುಕೊಂಡು 2025ರ ವೋಟರ್ ಪಟ್ಟಿಯ ಅಲ್ಲಿರುವಂಥ ಮತದಾರರನ್ನ ಮ್ಯಾಪಿಂಗ್ ಮಾಡಬೇಕು, ಯಾರೆಲ್ಲ ಇದ್ದಾರೆ ಇಲ್ವಾ ಅಂತ ಮ್ಯಾಪಿಂಗ್ ಮಾಡಿ ವರದಿ ಕೊಡಬೇಕು ಅಂತ ಆದೇಶ ಆಗಿದೆ. ಇದು ನಮಗೆ ಸಂಶಯ ಮೂಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಚುನಾವಣಾ ಆಯೋಗದ ಕಲ್ಲಾಟ ಈ ಮೂಲಕ ನಡೀತಿದೆ ಎಂಬ ಸಂಶಯದಲ್ಲಿ ಇದು ಜನರಿಗೆ ತಿಳಿಸುವಂಥ, ಜನಜಾಗೃತಿ ಮೂಡಿಸುವಂಥ ಉದ್ದೇಶಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ನಾನು ಹೇಳುವಂಥದ್ದು, ಇವತ್ತು SIR ಅಂದರೆ ಸಮಗ್ರ ಒಂದು ಪರಿಷ್ಕರಣೆ ಮಾಡುವಂಥದ್ದು. ಅದರಲ್ಲಿ ಎಷ್ಟೋ ಲಕ್ಷ ಮತದಾರರನ್ನ ಆ ಮತ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಚುನಾವಣೆಗೆ ಮಾಡಿದೆ. ಇದಕ್ಕೆ ಮಾಡಿದಂಥ ಹೋರಾಟಕ್ಕೆ ಯಾವುದೇ ಅವರು ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಈಗೇನಾಗಿದೆ, ಮ್ಯಾಪಿಂಗ್ನ ಮೂಲಕ ನಮ್ಮ ರಾಜ್ಯದ ಮತದಾರರ ಪಟ್ಟಿಯಲ್ಲಿರುವಂಥ ಮತದಾರರ ಮತ ಹಕ್ಕನ್ನು ಕಸಿಯುವಂಥ ಕೆಲಸವನ್ನ ಇವತ್ತು ಮಾಡುವಂಥ ಹುನ್ನಾರ ನಡೀತಾ ಇದೆ. ಉದಾಹರಣೆ, ನಾನು 2002ರಲ್ಲಿ ಸಮಗ್ರ ಪರಿಷ್ಕರಣೆ ಮನೆ ಮನೆ ಭೇಟಿ ನೀಡಿ ಎಲ್ಲ ಮನೆ ಮನೆಗೆ ಭೇಟಿ ಕೊಟ್ಟು ಪರಿಷ್ಕರಣವಾದಂಥ ಕೊನೆ ಮನೆ ಮನೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಿದ್ರೆ 2002ರಲ್ಲಿ. ಆ ಬಳಿಕ ಪ್ರತಿ ವರ್ಷ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಸಂಕ್ಷಿಪ್ತ SSR ಅಂತ ಹೇಳುವಂಥದ್ದು, ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಹೇಳುವಂಥದ್ದು ಅದು ಮಾಡ್ತಾ ಇದ್ದಾರೆ. 2020ರ ಮೊದಲು ಆಗ್ತಾ ಇತ್ತು, 20ರ ನಂತರ. ಇವತ್ತು 20ರ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗ್ತಿತ್ತು. ವರ್ಷಕ್ಕೊಮ್ಮೆ ಜನವರಿ 1ಕ್ಕೆ 18 ವರ್ಷ ಪೂರ್ತಿಯಾದವರ ಮತ ಸೇರ್ಪಡೆ ಮಾಡುವಂಥದ್ದು ಮತ್ತೆ ಡಿವಿಷನ್ ಮಾಡುವಂಥದ್ದು ಯಾರು ಅರ್ಜಿ ಕೊಟ್ಟರೆ ಮಾತ್ರ. ಆ ಬಳಿಕ 2022ರ ನಂತರ ಅದು ವರ್ಷಕ್ಕೆ 4 ಬಾರಿ ಈ ಸ್ಪೆಷಲ್ ಸಮ್ಮರ್ ರಿವಿಷನ್ ಆಗ್ತಾ ಇತ್ತು. ಇದು ಮಾಡಿದ್ದಾರೆ. 2025 ಜನವರಿಗೆ ಪರಿಷ್ಕರಣೆ ಮಾಡಿ ಅಂತಿಮ ಪಟ್ಟಿ ಹೊರಡಿಸಿದ್ದಾರೆ. 2002ರಿಂದ ಇವತ್ತಿನವರೆಗೆ 23 ಬಾರಿ ಪರಿಷ್ಕರಣೆ ಆದ ಬಳಿಕ ಇವತ್ತು ಪುನಃ ಪರಿಷ್ಕರಣೆ ಯಾಕೆ ನಾನು ಚುನಾವಣಾ ಆಯೋಗವನ್ನು ಕೇಳುವಂಥದ್ದು. ಯಾಕೆ ಪರಿಷ್ಕರಣೆ ಮಾಡಬೇಕಿತ್ತು ಇವರು, ಏನು ಅಗತ್ಯ ಇದೆ? ಇಲ್ಲಿ ಒಂದು ವಿಚಾರ ಅಂತ ಹೇಳುವಂಥದ್ದು, 2002ರ ಮತದಾರರ ಪಟ್ಟಿ ಮತ್ತು 2025ರ ಮತದಾರರ ಪಟ್ಟಿಯನ್ನ BLOವರಿಗೆ, ಬೂತ್ ಲೆವೆಲ್ ಆಫೀಸರ್ಗಳಿಗೆ ಕೊಟ್ಟು ಅದರ ತಾಳೆ ನೋಡಿ ಅದರಲ್ಲಿ ಇಲ್ಲದಂತ ಯಾರೆಲ್ಲ ಇದ್ದಾರೆ ಅದರ ವರದಿಯನ್ನು ಕೊಡಬೇಕು ಅಂತೇಳಿ
ಚುನಾವಣೆ ಆಯೋಗ ಆದೇಶ ಮಾಡಿದೆ. ಅವರು ಮನೆ ಮನೆ ಭೇಟಿ ಕೊಡ್ಲಿಕ್ಕಿಲ್ಲ, ಮೊಬೈಲ್ ನೋಡಿ ಮ್ಯಾಪಿಂಗ್ ಮಾಡಬೇಕು. ನನ್ನ ಪ್ರಶ್ನೆ, ಇವತ್ತು ಚುನಾವಣೆ ಆಯೋಗದ ಮ್ಯಾನುವಲ್ ಇದೆ. ಯಾವುದೇ ಚುನಾವಣೆದ ಪರಿಷ್ಕರಣೆ ಆಗಲಿ, ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಆಗಲಿ, ಅದು ರಾಜಕೀಯ ಪಕ್ಷದ ಮುಖಂಡರ ಸಭೆ ಕರೆದು ಅವರಿಗೆ ಮಾಹಿತಿ ನೀಡಿ ಚರ್ಚೆ ಮಾಡಿ ಸಭೆ ನಡೆಸಿ ನಂತರ ಕಾರ್ಯಕ್ರಮ ಮುಂದುವರಿಸುವಂಥದ್ದು. ಇವತ್ತಿನವರೆಗೆ ಈ ಮ್ಯಾಪಿಂಗ್ ಕೆಲಸಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳ ಸಭೆ ಕರೆದಿಲ್ಲ. ಮತ್ತೆ ಮ್ಯಾನುವಲ್ BLAಗಳಿಗೆ ಅಧಿಕಾರ ಕೊಟ್ಟಿದೆ. BLA ಅಂದ್ರೆ ಎಲ್ಲ ರಾಜಕೀಯ ಪಕ್ಷದ ಅಲ್ಲಿ ಏಜೆಂಟ್ಗಳಿದ್ದಾರೆ, ಅದನ್ನು ಚುನಾವಣಾ ಆಯೋಗ ನಾವು ಕೊಡೋದು ಅಲ್ಲಿ ನೇಮಕ ಮಾಡಿರ್ತಾರೆ. ಆ ನೇಮಕ ಮಾಡಿದ BLAಗಳಿಗೆ ಮಾಹಿತಿ ಕೊಡಬೇಕಲ್ಲ, ಅದನ್ನು ಕೂಡ ಕೊಟ್ಟಿಲ್ಲ. ಇವತ್ತು ಕದ್ದು ಮುಚ್ಚಿ ಯಾಕೆ ಮ್ಯಾಪಿಂಗ್ ಮಾಡಿ ಈ ತರ ಮಾಡಬೇಕು ಇದು ಚುನಾವಣಾ ಆಯೋಗ? ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. 2002 ಮತ್ತು 2025 ಮತದಾರರ ಪಟ್ಟಿ ಟ್ಯಾಲಿ ಮಾಡುವಾಗ ಹಲವಾರು ಗೊಂದಲ ಐಡೆಂಟಿಫೈ ಮಾಡೋದು ಹೇಗೆ ನನಗೆ ಹೇಳುವಂಥದ್ದು. 2002 ಮತದಾರರ ಪಟ್ಟಿಯಲ್ಲಿ ಬಳಿಕ 2008ಕ್ಕೆ ಇಡೀ ಕ್ಷೇತ್ರ ವಿಂಗಡಣೆ ಆಗಿದೆ, ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಆಗಿದೆ. ಆ ಬಳಿಕ ಬೂತ್ ಮಟ್ಟದಲ್ಲಿ 1800 ಮತದಾರ ಇರುವಂತಹ ಬೂತ್ ಅನ್ನ ಡಿವೈಡ್ ಮಾಡಿ ಅದಕ್ಕೆ ಭಾಗ ಸಂಖ್ಯೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಆ ಬಳಿಕ ಬೂತ್ ಡಿವೈಡ್ ಬೇರೆ ಬೇರೆ ಕಾರಣಕ್ಕಾಗಿ ಬೂತ್ ಡಿವೈಡ್ ಆಗಿದೆ, ಬೂತ್ ಮತಗಟ್ಟೆ ಸಂಖ್ಯೆ ಬೇರೆ ಬೇರೆ ಆಗಿದೆ, ಹೆಚ್ಚಲಾಗಿದೆ. 2002 ಪಟ್ಟಿಯಲ್ಲಿ ಇರುವುದಕ್ಕೂ 2025 ಪಟ್ಟಿ ಬೂತ್ ಸಂಖ್ಯೆ ವ್ಯತ್ಯಾಸ ಇದೆ. ಇವರು 2002 ಪಟ್ಟಿ ಮತ್ತು 2025 ಪಟ್ಟಿ ಇಟ್ಟುಕೊಂಡು ಯಾವ ತರ ಮ್ಯಾಪಿಂಗ್ ಮಾಡ್ತಾರೆ? ನೀವು ಉತ್ತರ ಕೊಡ್ಬೇಕಲ್ಲ. ಯಾಕೆ ಪಾರ್ಟಿಯ ಸಭೆ ಕರೆದಿಲ್ಲ ಇವರು? ನಾನು ಒಂದು ಮತ ಚೋರಿಯ ಬಗ್ಗೆ ಒಂದು ಇಶ್ಯೂ ಆಗಿತ್ತು ಮೊನ್ನೆ, ಹರಿಯಾಣದ ಇಶ್ಯೂ ಆದಾಗ ರಾಜ್ಯದ ಒಬ್ಬ ಆಂಕರ್, ಒಂದು ಮಾಧ್ಯಮದ ಆಂಕರ್ ಒಂದು ಮಾತು ನಾನು ಚರ್ಚೆಯನ್ನು ನಾವು ನೋಡಿದ್ದೆ. BLAಗಳು ಜವಾಬ್ದಾರಿ ಇಲ್ವ, ಅವ್ರು ಸತ್ತಿದ್ರ ಪೊಲಿಟಿಕಲ್ ಲೀಡರ್ಗಳ, ಅದು ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡಿ. ಸ್ವಾಮಿ BLAಗೆ ಮಾಹಿತಿ ಕೊಡೋದ್ರೆ BLA ಏನು ಗೊತ್ತಾಗ್ತದೆ? ಯಾವ ಪೊಲಿಟಿಕಲ್ ಲೀಡರ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇವರು? ಸದ್ಯದ ಯಾವುದು ಕದ್ದು ಮುಚ್ಚಿ ಯಾಕೆ ಇವರು ಮ್ಯಾಪಿಂಗ್ ಮಾಡಬೇಕು? ಇವತ್ತು 2002 ಮತದಾರರ ಪಟ್ಟಿ ಇರುವಾಗ ಅವರಿಗೆ 25 ವರ್ಷ ಆಗಿರ್ಬೋದು, 25ಗೆ 50 ವರ್ಷ ಆಗಿದೆ. ಯಾವ ರೀತಿ ನೀವು ಫೋಟೋ ಐಡೆಂಟಿಫೈ ಮಾಡ್ತೀರಿ? ಈ ರೀತಿಯ ಗೊಂದಲದ ಒಂದು ವಾತಾವರಣದಲ್ಲಿ ಇವರು ಕದ್ದು ಮುಚ್ಚಿ ಯಾಕೆ ಮಾಡಬೇಕು? ಇವತ್ತು ಒತ್ತಡ ಆಗ್ತಾ ಇದ್ದಾರೆ, BLAಗಳಿಗೆ ಒತ್ತಡ ಆಗ್ತಾ ಇದ್ದಾರೆ, ಬೇಗ ಮಾಡಬೇಕು, ಬೇಗ ಮುಗಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮೆಮೋ ಕೊಡ್ತಾ ಇದ್ದಾರೆ. ನನಗೆ ಇನ್ನೊಂದಾನೆ ನನಗೆ ಅಡ್ಡಗಡಕದ ಒಂದು ಮನೆಯಿಂದ ಫೋನ್ ಬಂದ, ನಮ್ಮ ಊರಿನವರು ಅಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ರು ಹುಡುಗಿಯನ್ನ. ಅಲ್ಲಿ ಫೋನ್ ಮಾಡಿ BLAಗಳಿಗೆ ಕೇಳ್ತಿದ್ದಾರಂತೆ, ನಿಮ್ಮ ತಂದೆ ತಾಯಿಯಲ್ಲಿರೋದು ಅಲ್ಲಿ ಎಷ್ಟು ಸಲ ಮತ ಹಾಕಿದ್ದಾರೆ ನಮಗೆ ದಾಖಲೆ ಕೊಡ್ಬೇಕು ಅಂತ ಕೇಳ್ತಿದ್ದಾರಂತೆ. ಮತ ಹಾಕಿದ ದಾಖಲೆ ಇರುವುದೇ ಹತ್ರ, ಚುನಾವಣಾ ಆಯೋಗದ ಹತ್ರ. ಮತ ಇಷ್ಟು ವರ್ಷ ಮತ ಹಾಕಿದ ದಾಖಲೆ ಇರುವುದೇ ಅವ್ರ ಹತ್ರ. ಅದನ್ನು ಕೇಳೋರು ಕೊಡ್ತಾ ಇಲ್ಲ, ಎಲ್ಲ ಡಾಟಾ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಗೊಂದಲ ಮೂಡಿಸುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಮೊಹಮ್ಮದ್ ಅಲಿ ಅವರೇ, ಈಗ ಇದರಲ್ಲಿ ನಮಗೆ ಗೊತ್ತಾಗುತ್ತೆ, ಈಗ ಪ್ರೊಸೆಸ್ ಇನ್ನೂ ಆಗ್ತಿದೆ, ಮುಗಿತಾ ಬಂತು, 80% ಮುಗಿತಾ ಬಂತು. ಈಗ ಇದರ ಈ ಲೆಟರ್ ಅಲ್ಲಿ ನೀವು ಕೊಟ್ಟ ಲೆಟರ್ ಅಲ್ಲಿ ಸಂಖ್ಯೆಯೊಂದಿಗೆ ವರದಿಯನ್ನು ಲಗತ್ತಿಸಿದ ಮುನೆಯಲ್ಲಿ 7/9/25 ಅಪರಾಹ್ನ 5 ಗಂಟೆ ಒಳಗೆ ತಪ್ಪದೆ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿದೆ ಅಂತ ಉಂಟಲ್ಲ, ಅದೇನದು? ಅಲ್ಲ, ಇದು ಆಗಿಲ್ಲ ಪ್ರೋಸೆಸ್. ಇವತ್ತು ಏನಾಗಿದೆ ಅಂದ್ರೆ ಪ್ರೋಸೆಸ್ ಮುಗ್ದಿಲ್ಲ. ಇವತ್ತು BLAಗಳಿಗೆ BLOಗಳಿಗೆ ಒತ್ತಡ ಆಗ್ತಾ ಇದ್ದಾರೆ. ಅಲ್ಲ, ಈಗ ಕ್ಲಿಯರ್ ಮಾಡಿ, ಈ ಪ್ರೊಸೆಸ್ಸೇ ಆಗ್ಲಿಲ್ವಾ ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇದ್ದಾರೆ? ಈ ಪ್ರೋಸೆಸ್ ಮುಗ್ದಿಲ್ಲ, 80% ಆಗಿದೆ ನನಗೆ ಬಂದ ಮಾಹಿತಿ ಕೊಡ್ಬೇಕಲ್ಲ, ಯಾರಿಗೆ ಕೊಡ್ಬೇಕಾದವ್ರು? ಈಗ ನಾನು ಹೇಳುವಂತದ್ದು ಚುನಾವಣಾ ಆಯೋಗದ ತಾಲೂಕಿನ ಕುಣಿಬೇಡಿ ಅಧಿಕಾರಿಗಳು. ಅಲ್ಲ, ನೀವು ಅದನ್ನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೇರೆ ಕಡೆ ಮಾಡಿ, ನಾವೀಗ ಹೇಳಿದಕ್ಕೆ ಮಾತ್ರ ಆನ್ಸರ್ ಮಾಡಿ. ಈಗ ಇದರಲ್ಲಿ 10ನೇ ತಾರೀಕು ಒಳಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ, ಈಗ ಯಾವುದು ಆಗ್ಲಿಲ್ಲ ಹೇಳುದು ನೀವು? ಅಲ್ಲ, ಆಗಿಲ್ಲ, ನನಗೆ ಬಂದ ಮಾಹಿತಿ, ನಾನು ಕೆಲವು ವಿಚಾರ ಮಾಡಿದ ಹಾಗಲ್ಲ ನೋಡಿ, ನೀವೀಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇರೋದ್ರಿಂದ ಕ್ಲಿಯರ್ ಆಗಿ ಹೇಳಿ, ನಿಮ್ಗೆ ಬಂದ ಮಾಹಿತಿ ಅಲ್ಲ ಅಕ್ಯುರೇಟ್ ಇನ್ಫಾರ್ಮೇಶನ್ ಹೌದಾ? ಅಂದ್ರೆ 10ನೇ ನಿಜವಾಗಿ ಈ ಚುನಾವಣಾ ಆಯೋಗದ ಪ್ರಕಾರವೇ ಅಂತಾದ್ರೆ ಈ ಲೆಟರ್ ಬಂದದ್ದು 6ನೇ ತಾರೀಕು ಸೆಪ್ಟೆಂಬರ್ ಅಲ್ವಾ? ಈಗ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು 2 ತಿಂಗಳ ನಂತರ ಅಲ್ವಾ? ನೀವು ಆಗ್ಲೇ ಇದನ್ನು ಹೇಳ್ಬೋದಿತ್ತಲ್ವಾ? ಗೊತ್ತಿಲ್ಲ ನನಗೆ. ಸರಿ, ಆಯ್ತು. ಪೊಲಿಟಿಕಲ್ ಲೀಡರ್ಗಳಿಗೆ ಮಾಹಿತಿ ಕೊಡ್ಬೇಕಲ್ಲ ಸ್ವಾಮಿ. ನನಗೆ ಗೊತ್ತಾದ್ದು, ನನಗೆ ಬೇರೆ ಮೂಲದಿಂದ ಗೊತ್ತಾಯ್ತು ಈಗ ಮಾಡ್ತಾ ಇದ್ದಾರೆ ಅಂತ. ಈಗ ಪೊಲಿಟಿಕಲ್ ಲೀಡರ್ಗಳಿಗೆ ಮಾಹಿತಿ ಕೊಡ್ತಿದ್ರೆ ನಾವು ಅಲ್ಲಿ ವೆರಿಫೈ ಮಾಡ್ತೇವಲ್ವಾ? ಇವತ್ತು ನನಗೆ ತಿಳಿದ ಮಟ್ಟಿಗೆ ಈಗ ನನಗೆ ಅಥೆಂಟಿಕ್ ಆಗಿ ನನಗೆ ಅಂತ ಮಾಹಿತಿ ಇಲ್ಲ ಇದ್ರು ಕೂಡ ಇವತ್ತವರೆಗೆ 100% ಆಗಲಿಲ್ಲ.
SIR ಮಾಡುವ ಸರ್ ಒಂದೇ ಹೇಳ್ತಾನೆ SIR ಮಾಡುವಾಗ 100% ಪಕ್ಕ ಆಗ್ಬೇಕು. ನೀವು ನಾನು ಕೇಳುವಾಗ ನೀವು ಇದು ಮಾಡಿ ನೀವು ಕಂಟಿನ್ಯೂ ಇದು ಮಾಡೋದು. ಈಗ ಇದು ಆಗ್ಲಿಲ್ಲ ಅಂತ ಹೇಳುವಂತದ್ದು ಗ್ಯಾರಂಟಿಯಾ? ಅಲ್ಲ 100% ಆಗಿಲ್ಲ, 100% ಆಗಿಲ್ಲ. ನನ್ನ ಮಾತಿಗೆ ಎಲೆಕ್ಷನ್ ಕಮಿಷನ್ ಇದೆ 7ನೇ ತಾರೀಕಿಗೆ ಮತ್ತೆ 10ನೇ ತಾರೀಕಿಗೆ 2 ಡೇಟ್ ಕೊಟ್ಟಿಲ್ಲ. ಅದರಲ್ಲಿ ನೀವು ಹೇಳುವ ಪ್ರಕಾರ ಇದು ಕಂಪ್ಲೀಟ್ ಆಗ್ಲಿಲ್ಲ, ಇನ್ನು ಕೊಡ್ಬೇಕಷ್ಟೇ. ಫೈನಲ್ ಕೊಡ್ಬೇಕಷ್ಟೇ, ಕನ್ಫರ್ಮ್ ಅಲ್ವಾ? ಹೌದೌದು. ಈಗ ನಮ್ಮ ಪ್ರಶ್ನೆ ಪೊಲಿಟಿಕಲ್ ಪಾರ್ಟಿಗಳನ್ನ ಕತ್ತಲೆಯಲ್ಲಿಟ್ಟು BLAಗಳನ್ನ ಕತ್ತಲೆಯಲ್ಲಿಟ್ಟು ಯಾಕೆ ಮಾಡಬೇಕು ಅಂತೇಳಿ. ಈಗ ದೇಶಾದ್ಯಂತ ಸಮಸ್ಯೆ ಇದೆಯಾ? ಚುನಾವಣೆಗೆ ಯಾವುದೇ ಉತ್ತರ ಕೊಡ್ತಾ ಇಲ್ಲಲ್ಲ. ಕಲ್ಲಾಟ ನಡೆಸುವಂತ ವಿಚಾರ ಮಾಡುವಂತದ್ದು ಎಲ್ಲ ಜನರಿಗೆ ಇವತ್ತು ಭಾವನೆ ಇದ್ದಾಗ ಇವರು ಬೇರೆ ರೀತಿಯಲ್ಲಿ ಮ್ಯಾಪಿಂಗ್ ಮಾಡುವ ರೀತಿಯಲ್ಲಿ ಇವತ್ತು ಆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮ್ಯಾಪಿಂಗ್ ಮಾಡಬೇಕು ಅಂತ ಯಾಕೆ ಮಾಡಬೇಕಿತ್ತು? ಅಲ್ಲ, ಈಗ ಇನ್ನೊಂದು ಕ್ವಶನ್, ಈ 2002ನೇ ಇಸ್ವಿಯನ್ನು ಮತ್ತೆ 2025 ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳುದ್ರ ಬಗ್ಗೆ ಯಾಕೆ ಮಾಡಿದ್ದೀರಿ ಅಂತ ಹೇಳಿ ಸ್ಟೇಟ್ ಅಲ್ಲಿ ಏನಾದ್ರು ಕೇಳಿದಾರೆ? ಯಾರು ಕೇಳುದು? ಯಾರು ಗೊತ್ತಿರ್ಬೇಕಲ್ಲ. ಈಗ ಇಡೀ ಸ್ಟೇಟ್ ಅಲ್ಲಿ ನಿಮ್ಗೆ ಮಾತ್ರ ಗೊತ್ತಿರೋದು. ಅಲ್ಲ, ನನಗೆ ಗೊತ್ತಾಯ್ತು, ನಮ್ಗೆ ಜಿಲ್ಲೆ ನಮಗೆ ಗೊತ್ತಾಯ್ತು, ನಮಗೆ ಗೊತ್ತೇ ನಾವು ಮಾತಾಡ್ತಿದ್ದೇವೆ. ನಾವು ಜಿಲ್ಲೆಯ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೀಗ ನಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತದೆ ನನಗೆ ಬಲ್ಲ ಮೂಲದ ಮಾಹಿತಿ ಬಂದ ಕಾರಣ, ನನಗೆ BLOಗಳೇ ಕೊಟ್ಟ ಮಾಹಿತಿ ಪ್ರಕರಣ. ಯಾಕೆ ನನಗೆ ಫೋನ್ ಮಾಡಿದ್ರು, ನನಗೆ ಮಾಹಿತಿ ಕಾರಣ ನಾನು ಜಿಲ್ಲೆ ಸೀಮಿತವಾಗಿ ರಾಜ್ಯ ಸೀಮಿತವಾಗಿ ಮಾತಾಡ್ತಾ ಇಲ್ಲ ಸರ್. ನಾನು ಒಂದು ಹೇಳ್ತೇನೆ, ಒಂದು ನಿಮಿಷ. ಅಲ್ಲ, ನೀವು ಮಾತ್ರ ಮಾತಾಡೋದಾದ್ರೆ ಪ್ರೆಸ್ ನೋಟ್ ಕೊಡಿ, ನಾವು ಕೇಳೋದಕ್ಕೆ ಆನ್ಸರ್ ಮಾಡ್ತೀರಾ? ಪ್ರೆಸ್ ನೋಟ್ ಕೊಟ್ಟಿದ್ದೀರಾ? ಅಲ್ಲ, ಬರೀ ಅಷ್ಟನ್ನೇ ಮುಗಿಸಿಬಿಡಿ. ನಾವು ಕೇಳೋದಕ್ಕೆ ನೀವು ಆನ್ಸರ್ ಮಾಡೋದಾದ್ರೆ ನನಗೆ ಮಾಹಿತಿಗೆ ಬಂದು ಹೇಳ್ಬೇಕಂತ ನಿಮ್ಗೆ. ನೀವು ಅದನ್ನ ನಾನು ಮಾಹಿತಿಯಾಗಿ ನನಗೆ ಫೋನ್ ಮಾಡಿ BLA ಫೋನ್ ಮಾಡಿದ್ರು, BLO ಫೋನ್ ಮಾಡಿದ್ರು. ಸರ್ ಈಗ ಪರಿಷ್ಕರಣೆ ನನ್ನ ಮನೆ ಎದ್ದು ಬಂದಾಗ ನೋಡಿ ಇದು ಮ್ಯಾಪಿಂಗ್ ಮಾಡ್ತಾ ಇದ್ದೇವೆ ಹೀಗೆ ಕೊಟ್ಟಾಗ ನನಗೆ ಗೊತ್ತಾಯ್ತು. ಗೊತ್ತಾಗ್ತದೆ ಅಲ್ಲ, ನಾನು ಸ್ವಲ್ಪ ಪೂರ್ತಿ ಮಾಡ್ಕೊಳ್ತೇನೆ. ಈಗ ನಮ್ದು ಅಡ್ಡಿಲ್ಲ. 2002ರಲ್ಲಿ ಯಾವ ತರ ಪರಿಷ್ಕರಣೆ ಮಾಡಿದ್ದಾರೆ, ಮನೆ ಮೇಲೆ ಭೇಟಿ ಕೊಟ್ಟು ಪರಿಷ್ಕರಣೆ ಮಾಡಲಿ. ಇವರೇ ಎಲ್ಲ ಮನೆಗೆ ಹೋಗ್ಲಿ. ದೊಡ್ಡ 2002ರಲ್ಲಿ ಮಾಡಿದ್ರಲ್ಲ ಅದೇ ತರ ಮಾಡ್ಲಿ. ಈಗ ಇಷ್ಟೆಲ್ಲ ಗೊಂದಲ ಇರುವಾಗ ಈಗ ನಾನು ಹೇಳಿದ ನಿಮಗೆ ಅರ್ಥ ಆಯ್ತು ಗೊತ್ತಿಲ್ಲ. 2008ರಲ್ಲಿ ಕ್ಷೇತ್ರ ವಿಜ್ಞಾನ ಆಗಿದೆ, ಬೂತ್ ಡಿವೈಡ್ ಆಗಿದೆ, ನಂಬರ್ ಚೇಂಜ್ ಆಗಿದೆ. ಇನ್ನೊಂದು ಸಮಸ್ಯೆ ಇದೆ ಅಲ್ಲಿ. ಹಿಂದೆ ಅಲ್ಲ ಪಂಚಾಯತ್ ಮತ್ತು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಯವರ ಮನೆ ನಂಬರ್ ಅದರಲ್ಲಿ ಪ್ರಿಂಟ್ ಆಗಿತ್ತು, ಅವರ ಮನೆ ನಂಬರ್ ಆ ನಂಬರ್ ಇತ್ತು. ಈಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕೆಲವು ಪಂಚಾಯತ್ ನಂಬರ್ ಇದೆ, ಕೆಲವು ಆಧಾರ್ ಕಾರ್ಡ್ ಇರೋ ನಂಬರ್ ಇದೆ, ಕೆಲವು ಮನೆಯವರ ಹೆಸರಲ್ಲಿ ನಿಮ್ಮ ಯಾವ ನಂಬರ್ ಇದೆ, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇದೆ. ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಮನೆಯವರಿಗೆ ಭೇಟಿ ಕೊಡಿ. ಇದು ಈ ಪ್ರಕ್ರಿಯೆ ಇನ್ನು ಮುಗಿದಿಲ್ಲ ಅಂತ ಹೇಳುದು. ಬಟ್ ಇದರಲ್ಲಿ ಅವರು ನೋಡಿ ಬಹಳ ಇಲ್ಲ, ವರದಿ ಕೊಟ್ಟಿಲ್ಲ. ಅವರು ಆರ್ಡರ್ ಮಾಡಿದ್ದಾರೆ. ಇನ್ನೊಂದು ಅವರಿಗೆ ಆದೇಶ ಆನ್ಲೈನ್ ಹೋಗಿದೆ. ನೀವು ನನಗೆ ಎಂಥದ್ದು ಚುನಾವಣೆ ಆಯೋಗದಿಂದ DC ಇಂದ ಮೆಮೊ ಬಂದಿದೆ, ಕೂಡಲೇ ಮುಗಿಸ್ಬೇಕು ಅಂತ ಒಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಅಲ್ಲ, ಇದು ಮೊದಲು ಬಂದದ್ದು. ಆನಂತರ ಬಂದದಲ್ಲ ಚುನಾವಣಾ ಆಯೋಗ ಕೊಡ್ತೇನೆ. ನಾನು ಬೇರೆ ಮೂಲದಿಂದ ಆರ್ಡರ್ ತಗೊಂಡು ನಾನು ಈಗ ಮಾಹಿತಿ ಕೇಳಬೇಕು. ಮಾಹಿತಿ ಕೊಡುವಾಗ 1.5-2 ತಿಂಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಇಮಿಡಿಯೇಟ್ ಜನರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ಬೇಕಾಗಿ ನಾವು ಮಾಡ್ತಾ ಇರುವಂಥದ್ದು. ಈಗ ಜನರಿಗೆ ನಾನು ಹೇಳುವಂತ ಪ್ರಶ್ನೆಯಲ್ಲಿ ಇರುವಂತದ್ದು 2002 ನಂತರ 23 ವರ್ಷ ಪರಿಷ್ಕರಣೆ ಆಗಿದೆ. ಪ್ರತಿ ವರ್ಷ ಪರಿಷ್ಕರಣೆ ಆಗ್ತದೆ. ಈಗ ಸಮ್ಮರ್ ರಿವಿಷನ್ ವರ್ಷಕ್ಕೆ 4 ಸಲ ಆಗ್ತದೆ. 2025ಕ್ಕೆ ಮೊನ್ನೆ ಜನವರಿಯಲ್ಲಿ ಪರಿಷ್ಕರಣೆ ಆಗಿದೆ. ಪುನಃ ಪರಿಷ್ಕರಣೆ ಯಾಕೆ ಅಂತ ಕೇಳುವಂಥದ್ದು ಉತ್ತರ ಕೊಡಬೇಕಲ್ಲ ಸ್ವಾಮಿ ಅವರು. ಚುನಾವಣೆಯ ಅಧಿಕಾರಿಗಳು ಚಾಲಕ ತಕ್ಕ ದುಡಿಯುವಂಥದ್ದು ಅಧಿಕಾರಿ ಯಾರಾಗಿ ಅಧ್ಯಯನ ಇರುವಂಥದ್ದು ಚುನಾವಣಾ ಆಯೋಗ ಕೇಳಿಕೊಂಡು ಮಾಡಿ ನಾನು ಹೇಳುವಂಥದ್ದು ಸರ್ಕಾರವನ್ನ. ಈಗ ನೋಡಿ, ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಚುನಾವಣಾಧಿಕಾರಿ ಮಾತ್ರ. ಇಡೀ ಮತದಾರ ನೋಂದಣಾಧಿಕಾರಿಗಳು ಸಹಾಯ ಕಮಿಷನರು. ಅವ್ರು ಯಾಕೆ ತಪ್ಪು ಮಾಡಬೇಕು? ಯಾಕೆ ಮ್ಯಾನುವಲ್ ಇಲ್ವಾ? ಪೊಲಿಟಿಕಲ್ ಡೈರೆಕ್ಷನ್ ಇಲ್ವಾ? ಪೊಲಿಟಿಕಲ್ ಪಾರ್ಟಿಯಲ್ಲಿ ಕರಿಬೇಕು ಅಂತ ಸಭೆ ಕರಿಬೇಕು. BLAಗಳಿಗೆ ಚುನಾವಣಾ ಆಯೋಗದ ಮ್ಯಾನುವಲ್ ಎಲ್ಲ ಉಂಟಲ್ಲ, ಅವರಿಗೆ ಮಾಹಿತಿ ಕೊಡಬೇಕು ಅಂತ, ಅವ್ರ ಸಹಕಾರ ತಗೊಳ್ಬೇಕು ಅಂತೇಳಿ ಯಾಕೆ ಕತ್ತಲೆ ಇಟ್ಟಿದ್ದೀರಿ ನೀವು? ನಾವು ಮಾಡಿದ ಎಲ್ಲ ಆಗ್ತಂದೆಲ್ಲ ಅದು ನಡೀತಿಲ್ಲ ಸ್ವಾಮಿ. ಇವತ್ತು ಜನರು ಏನಾಗಿದೆ, ಬಿಹಾರದಲ್ಲಿ ಏನಾಗಿದೆ? ಈ ರೀತಿ ವರದಿ ಕೊಡುವುದರಿಂದ ಏನು ತಪ್ಪಾಗ್ತದೆ ಅಂತ ತಪ್ಪದ ಡಿಲೀಟ್ ಮಾಡಿದ್ರೆ ಈಗ ನಿಮ್ ಬಿಹಾರದಲ್ಲಿ 12 ಲಕ್ಷ ವೋಟ್ ಹೇಗೆ ಹೋಯ್ತು? ಯಾವುದು ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡಿದವರು ಕೇಳಿದ್ರು ನನ್ನದು ಯಾಕೆ ಡಿಲೀಟ್ ಮಾಡಿದ್ರು ಯಾರು ಬೇರೆ ಸ್ವಾಮಿ. ಅಲ್ಲಿ ರಾಹುಲ್ ಗಾಂಧಿ ಅದಾದ ಎಪಿಸೋಡ್ ಇದ್ರೆ ಅಲ್ಲ, ನಾನು ಹೇಳುವಂತದ್ದು ಕೇಳಿ. ಈಗ ಇಲ್ಲಿ ಕೇಳುವಂತದ್ದು ಪೊಲಿಟಿಕಲ್ ಲೀಡರ್ ಕೇಳಬೇಕು. ಅಲ್ಲ, ಅದು ರಾಹುಲ್ ಕೇಳಬೇಕು ಅಂತಿಲ್ಲ. ಈಗ ನನ್ನದು ಡಿಲೀಟ್ ಆದ್ರೆ ಈಗ ಬಿಹಾರದಲ್ಲಿ ಆಯ್ತಾ? ಕೇಳಿ ಕೂಡ ಆಯ್ತಾ? ಬಿಹಾರದಲ್ಲಿ ಆಯ್ತಾ? ನೀವು ಜನರ ತಪ್ಪ ಜನರಿಗೆ ಜಾಗೃತಿ ಮೂಡಿಸುವಂತದ್ದು. ನೀವು ಜನರ ತಪ್ಪ ಅಂತ ಹೇಳಿ
ಮಾಡಿದ್ರೆ ಟ್ಯಾಲಿ ಮಾಡಿದ್ರೆ ಎಷ್ಟು ಏನ್ ಜಾಸ್ತಿ? ಸಮಸ್ಯೆ ಆಗ್ತದೆ? ಏನ್ ಸಮಸ್ಯೆ ಏನಾಗ್ತದೆ? ನಾನು ಇಷ್ಟೆಲ್ಲ ಹೇಳಿಲ್ಲ ಸ್ವಾಮಿ ನಿಮ್ಗೆ. 2008ರಲ್ಲಿ ಯಾರಿಗೆ ಸಂಶಯ? 2008ರಲ್ಲಿ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಆಯ್ತಾ? ಓಕೆ. ಅಲ್ಲಿ ಭಾಗ ಸಂಖ್ಯೆ ವ್ಯತ್ಯಾಸ ಆಯ್ತಾ? ಆಗ್ಲಿ. 2002 ನಂತರ 2008ಕ್ಕೆ ಬದಲಾವಣೆ ಆಯ್ತಾ? ಭಾಗ ಸಂಖ್ಯೆ ಅಲ್ಲ, ನಿಮ್ಮ ವೋಟರ್ ಐಡೆಂಟಿ ಭಾಗದಲ್ಲಿ ಇವರು ನೋಡುದು ಖಾಲಿ ಇದನ್ನು ಮಾತ್ರ. ಯಾವ್ದು ವೋಟರ್ ಪಟ್ಟಿ ನೋಡುದು, ವೋಟರ್ ಪಟ್ಟಿ ನಿಮ್ಮ ಎಪಿಕ್ ನಂಬರ್ ಕೂಡ ಚೇಂಜ್ ಆಗಿದೆ. ನೋಡಿ, ಸರಿಯಾಗಿ ಸರಿ ಅರ್ಥ ಮಾಡ್ಕೊಳ್ಳಿ. ಏನು ಹೆದರಿಕಿಲ್ಲ. ಯಾವ್ದು ಮತದಾರರ ಪಟ್ಟಿಯಲ್ಲಿ ಒಬ್ಬರ ಹೆಸರು ನೋಂದಣಿ ಆಗಿದ್ರೆ ಈಗ ನಮ್ಮದೆಲ್ಲ ಮತದಾರರ ಪಟ್ಟಿ ಹೆಸರಿದೆ. ಯಾವುದೇ ನಾಗರಿಕ ಆತಂಕ ಬಿಹಾರದಲ್ಲಿ ಹರಿಯಾಣದಲ್ಲಿ ಹೇಗಿದೆ? ದಕ್ಷಿಣ ಕನ್ನಡ ಮಾತಾಡ್ತಾರೆ, ನಾನು ಬಿಹಾರದ ಮಾತಾಡ್ತಾ ಅಲ್ಲ ನಾನು ಹೇಳುವಂತದ್ದು ಆದ್ರೆ ಆಗ್ಬಾರ್ದು ಅಂತ ನಾವು ಜಾಗ್ರತೆ ಮಾಡ್ಬೇಕು. ನಮಗೆ ಜವಾಬ್ದಾರಿ ಇಲ್ವಾ? ಅಲ್ಲ, ನಾವು ನಿಮ್ಮ ಮಾಧ್ಯಮದ ಜವಾಬ್ದಾರಿ ಇಲ್ವಾ? ನೀವು ಹೇಳಬೇಕು ಜನರಿಗೆ, ಮಾಹಿತಿ ಕೊಡಿ. ತಪ್ಪು ಒಪ್ಪ ಮತ್ತೆ ನೋಡುವ. ಏನ್ ಹೇಳಿ? ಒಂದು ಕೇಳುವಾಗ ಅದನ್ನು ಸುರಿ ಕೇಳ್ಕೊಡಿ. ನೀವು ಮತ್ತೆ ನೀವು ಏನಾದ್ರೂ ಇದ್ರೆ ಎಲ್ಲ ನಮ್ಮ ಪ್ರಶ್ನೆ ನಾವೆಲ್ಲ ಹೇಳ್ಕೊಂತ ನೀವು ಪ್ರಶ್ನೆ ಮಾಡಿ. ನಾವು ಹೇಳಿದ್ವಿ ನೀವು ಎಡೆಯಲ್ಲಿ ಮಾತಾಡೋ ಮೊದಲೇ ಪ್ರಶ್ನೆ ಕೇಳಿದ್ರೆ ಅಂತ ಆಗ್ತದೆ ನೋಡಿ. ನಾನು 39 ವರ್ಷದಲ್ಲಿ ಪ್ರೆಸ್ ಮಾಡ್ತಿದ್ದಾನೆ, ನಾನು ಮುಂಗಡೆ ಮಾಡಿಲ್ಲ. ಪ್ರೆಸ್ ಮಾಡುವಾಗ ನೀವು ಪೂರ್ಣವಾಗಿ ಕೇಳಿ. ನಿಮಗೆ ಜವಾಬ್ದಾರಿ ಇದೆ, ನಮಗೆ ಜವಾಬ್ದಾರಿ ಇದೆ. ನಾವು ನಿಮ್ಮ ಮೂಲಕ ಇವತ್ತು ಜನರಿಗೆ ತಿಳಿಸ್ಬೇಕು. ಇವತ್ತು ಆಗುವ ಅನ್ಯಾಯವನ್ನು ಜನರಿಗೆ ತಿಳ್ಕೊಬೇಕಲ್ಲ. ಅದು ಏನಾಗ್ತದೆ ಮತ್ತೆ ಮತ್ತೆ ನೋಡುವ. ನೀವು ಜನರನ್ನ ಆರೋಪ ಸ್ಥಳದಲ್ಲಿ ನಿಲ್ಲಿಸಲಿಕ್ಕಾಗಲ್ಲ. ಇವತ್ತು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಬರುವಾಗ ಪೊಲಿಟಿಕಲ್ ಲೀಡರ್ ಬರೋದು, ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಬರುವಾಗ ಪೊಲಿಟಿಕಲ್ ಲೀಡರ್ ಜವಾಬ್ದಾರಿ, ವೋಟ್ ಐಡಿ ಮಾಡುವಾಗ ಪೊಲಿಟಿಕಲ್ ಲೀಡರ್ ಹತ್ರ ಬರೋದು. ಅದನ್ನ ಹೇಳ್ಬೋದು ಈಗ ಪ್ರೆಸ್ ಮೀಟ್ ಅಲ್ಲಿ ನೋಡಿ, ಈಗ ಬರ್ತಾ ಇದ್ದಾರೆ, ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ, ನೀವು ಜಾಗೃತಿ ಆಗಬೇಕು. ನಮ್ಮ ವೋಟರ್ ಐಡಿಯಿಂದ ಡಿಲೀಟ್ ಆದ್ರೆ ನೀವು ಅದನ್ನ ತಕ್ಷಣ ನಾನು ನಿಮ್ಮ ದಯವಿಟ್ಟು ನೀವು ನಮ್ಮ ಮಾತನ್ನು ನಿಯಂತ್ರಣ ಮಾಡ್ಲಿಕ್ಕೆ ಬರಬೇಡಿ. ಅಲ್ಲ, ನಾವು ಹೇಳಿದ್ರೆ ನೀವು ಕೇಳಬೇಕಲ್ಲ. ನೀವು ನಾನು ಹೇಳುವಂತದ್ದು ನಾವು ಹೇಳೋದು ನೀವು ಕೇಳಬೇಕಲ್ಲ. ಮಾತ್ರ ನಿಮಗೆ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಒಂದು ಅಂಗ ಅಲ್ವಾ, ಪ್ರಚಾರದ ಒಂದು ಅಂಗ. ನಿಮಗೆ ಜವಾಬ್ದಾರಿ ಇದೆಲ್ಲ. ಹೇಳಿ, ನಾವು ಹೇಳಿದ್ರೆ ಅವರಿಗೆ ಪ್ರಚಾರ ಮಾಡಿ ಜನರ ಜಾಗೃತಿ ಮೂಡಿಸುವ. ಜಾಗೃತಿ ಮೂಡಿಸಿ. ನಾವು ಹೇಳುವುದನ್ನೇ ಬರೀರಿ, ನೀವು ಜಾಗೃತಿ ಮೂಡಿಸಿ. ನಾವು ಹೇಳುವುದೇ ನಾವು ದಶಕದಾಗಿ ರೈಟಿಂಗ್ ಕೊಟ್ಟಿದ್ದೇವೆ. ನಾನು ಯಾವ ಪ್ರೆಸ್ ನೋಟ್ ಮಾಡುವಾಗ ನಾವು ಸಿಗ್ನೇಚರ್ ಹಾಕಿ ಪ್ರೆಸ್ ನೋಟ್ ಕೊಟ್ಟು ಮಾತಾಡೋದು. ನೀವು ನಾಳೆ ಸಿಕ್ಕಾಡ್ಬಾರ್ದಲ್ಲ. ನಾವು ಹಾಗೆ ಏನು ಜಾರುವಂತ ಜನ ಅಲ್ಲ. ನಾವು ದಾಖಲೆ ಇಟ್ಟು ಮಾತಾಡುವಂಥದ್ದು. ದಾಖಲೆ ಮಾತಾಡುದಿಲ್ಲ. ನಿಮಗೆ ಮಂಗಳೂರಿನದ್ದು ಹೊಸಬಾಗಿರ್ಬೋದು, ನಾವು ದಾಖಲೆ ಇಲ್ಲದೆ ಮಾತಾಡುದಿಲ್ಲ. ಯಾರು ನನ್ನ ಮೇಲೆ ಕೇಸ್ ಮಾಡಿದ್ರು ನನ್ನನ್ನು ಫೇಸ್ ಮಾಡ್ಲಿಕ್ಕೆ ಎಲ್ಲ ದಾಖಲೆ ನಾನು ಇಟ್ಕೊಂಡು ಮಾತಾಡೋದು. ಅಲ್ಲ, ನೀವು ಏನ್ ಮಾಡಿದ್ರಿ? ನೇರವಾಗಿ ಆರೋಪ ಮಾಡಿಕೊಂಡು ಆರೋಪನೆ ಒಂದು ಆರೋಪ ಮಾಡ್ಬೋದಂತಿದ್ಯಾ? ಪ್ರಶ್ನೆ ಆಗಿದ್ರಾ? ನೀವು ಪ್ರಥಮವಾಗಿ ಏನ್ ಮಾಡ್ಬೇಕಿತ್ತು? ಈಗ ಮಾಡ್ತಾ ಇದ್ದಾರೆ ಜನರು ಜಾಗೃತಿ, ಅದೆಲ್ಲ ನೀವು ಮಾಡ್ತಿದ್ರೆ ನಾವು ಅದನ್ನ ಪಾಯಿಂಟ್ ಸರ್ ನಾನು ಹೇಳ್ತೇನೆ, ನಾನು ಜನರಿಗೆ ಮಾಹಿತಿ ಕೊಡೋದು ಒಂದು ಸಿಸ್ಟಮಿಗೆ ನಾನು ಎಚ್ಚರಿಕೆ ಕೊಡ್ಕೊಂಡು ನಮ್ಗೆ ಯಾವ ತರ ಹಾಕಲ್ವಾ? ಚುನಾವಣಾ ಆಯೋಗದ್ದು ಪಾಯಿಂಟ್ ಪಬ್ಲಿಕ್ ನೀವು ಮಾತಾಡೋದು. ಈಗ ನೀವು ಬರಲಿಲ್ಲ, ನಾವು ಕೂಡ ಚುನಾವಣೆ ಸಹಾಯಕ ಕಮಿಷನರ್ ಯಾಕೆ ಮಾಡ್ಬೇಕು? ನಾನೇ ಹೇಳುವಂತದ್ದು ಈಗ ಎಸ್ಐಟ್ ಆಗಿದೆ ಆನಂದದಲ್ಲಿ. ಇವರು ಕೂಡ ಸಸ್ಪೆಂಡ್ ಮಾಡಬೇಕು. ಹೆಚ್ಚು ಕಮ್ಮಿ ಮಾಡಿದ್ರೆ IAS ಆಗಲಿ KS ಆಗಲಿ ಜನರ ಹಕ್ಕನ್ನ ಕದಿಯುವಂತ ಈ ತರ ಮೋಸ ಮಾಡುವಂತ ಅಧಿಕಾರಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಈಗ ಮತದಾರರ ಪಟ್ಟಿ ಬಂದಾಗ ಅದರಲ್ಲಿ ಲೋಪಗಳಿದ್ರೆ ನಮಗೆ ರಕ್ಷಣೆ ಮಾಡಬಹುದು. ನೀವು ಆರಂಭಿಕ ಹಂತದಲ್ಲಿ ಉಂಟಷ್ಟೇ ಅಲ್ಲ. ಈಗ ಅದು ಬಂದ ಮೇಲೆ ನಾನು ಹೇಳುವಂತದ್ದು ಸರ್, ಈಗ ಅದು ಬಂದ ಮೇಲೆ ಅದರಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗಿದ್ರೆ ತಾವು ಹೇಳುದು ಸರಿಯಾಗಿದೆ. ಜನರಿಗೆ ಜಾಗೃತಿ ಮೂಡಿಸಬೇಕಲ್ಲ ಸ್ವಾಮಿ. ನಾವು ತಪ್ಪಿದೆ. ನಾನು ಅಲ್ಲ, ನೀವು ನಮ್ಮನ್ನೇ ಅಪರಾಧಿ ಸ್ಥಾನ ನಿಲ್ಲಿಸಬೇಡಿ. ನಾವು ಜನಪ್ರತಿನಿಧಿಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯ ಒಂದು ಪ್ರತಿನಿಧಿಯಾಗಿ ನಾನು ಜನರಿಗೆ ಹೇಳುವಂತದ್ದು ನಿಮ್ಮ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ ಸ್ವಾಮಿ. ನೀವು ಅದನ್ನ ದಯವಿಟ್ಟು ನಿಮ್ಮಲ್ಲೇ ನಮಸ್ಕಾರ ಮಾಡೋದು, ದಯವಿಟ್ಟು ಅದನ್ನ ಮಾಡಿ ಸರ್. ನಾನು ನೀವು ಒಂದು ಮಾತಿಗೆ ನಾನು ಕ್ವಶನ್ಗೆ ಆನ್ಸರ್ ಮಾಡ್ತೇನೆ. ನಾವು ಪ್ರಿವೆಂಟ್, ನಾವು ಈಗ ಜ್ವರ ಬರ್ತಂತ ಹೇಳೋದು ಬೇಗ ಮಾತಾಡ್ತೇವೆ. ಡೆನಿಸ್ ಕ್ಲಿಯರ್ ಇದು ಮಾಡಿ. ಫಸ್ಟಿಗೆ ನಾವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾವು ಇದನ್ನ ಆಗಲಿಕ್ಕೋಸ್ಕರವೇ ಅದು ಆಗುದಿಲ್ಲ. ನಾವು ಕ್ವಶನ್ ಮಾಡುದು ಅಂತ ನಿಮಗೆ ಕಂಡ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಡೆನಿಸ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಗೆ ಇದನ್ನು ಕ್ಲಿಯರ್ ಅಂದ್ರೆ ಏನಾಯ್ತಂದ್ರೆ ಅವತ್ತು ಮೊಹಮ್ಮದ್ ಅಲಿ ಅವ್ರದ್ದು ಪಾಯಿಂಟ್ಸ್ ನೋಟ್ ಮಾಡಿದ್ರಲ್ಲ, ಪಾಯಿಂಟ್ ಮುಗಿಲಿಲ್ಲ, ಎಂಡ್ ಆಗಿಲ್ಲ, ಅದಕ್ಕೆ ಹಾಗೆ ನಡುವಲ್ಲಿ ಇದಾಯ್ತು ಅಷ್ಟೇ. ವಿಚಾರ ಬೇರೆ ಏನಿಲ್ಲ. ಒಂದು ವಿಚಾರ
ನನ್ನ ಜವಾಬ್ದಾರಿ ಹೇಳಿ ಆಯ್ತು. ಕೆಲವರು ಸೈಲೆಂಟ್ ಆಗಿ ಮಾತಾಡ್ತಾರೆ, ಕೆಲವರು ಎಗ್ರೆಸ್ ಆಗಿ ಮಾತಾಡ್ತಾರೆ, ಅದು ಅವರ ನೇಚರು. ನಾನು ಮಾಹಿತಿ ಕೊಡ್ತಾ ಇದ್ದಾನೆ. ಈಗ ಹೇಳಿ, ಈಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ, ಚುನಾವಣೆ ಆಯೋಗ ಪ್ರಶ್ನೆ ಮಾಡ್ತೇನೆ, ನಾನು ಆರೋಪ ಮಾಡೋದಲ್ಲ. ಯಾಕೆ ಮಾಡಬೇಕಿಲ್ಲ? 23 ಬಾರಿ ಸಂಸ್ಕರಣೆ ಮಾಡಿದವರಿಗೆ ಜನವರಿ 25 ನೋಡಿ, ಇದರಲ್ಲಿ ನಾನು ಸಣ್ಣದಲ್ಲಿರುವಾಗಲೇ ನಾನು ಈ ಮತದಾರ ಪಟ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಮೇಲೂರು ರಾಜಕೀಯದ ಮೇಲೆ ಬಂದವ. ಮೊದಲು ಹೇಗಿತ್ತು ಅಂದ್ರೆ ಟ್ರಾನ್ಸ್ಫರ್ ಮಾಡೋದು ಹೇಗಿತ್ತು ನೋಡಿ. 8-6ರಲ್ಲಿ ಫಾರ್ಮ್ ಸೇರ್ಪಡೆ ಮಾಡುವಂಥದ್ದು, ಫಾರ್ಮ್ 6A ಅನಿವಾಸಿ ಭಾರತೀಯರಿಗೆ ಸೇರ್ಪಡೆ ಅವಕಾಶ ಮಾಡಿಕೊಟ್ರು. ಫಾರ್ಮ್ A ಡಿಲೀಷನ್ ಮಾಡುವಂಥದ್ದು ಯಾರು ಕೊಡಬೇಕು? ನಿಮ್ಮ ಡಿಲೀಷನ್ ಮಾಡಿದ ಚುನಾವಣೆ ಮಾಡೋದಲ್ಲ, ಅವಳಿಗೆ ಕೊಡಬೇಕು, ಅರ್ಜಿ ಕೊಡಬೇಕು, 7ರಲ್ಲಿ 8ರಲ್ಲಿ ತಿದ್ದುಪಡಿ ಕೊಡಬೇಕು, ಫಾರ್ಮ್ 8A ವರ್ಗಾವಣೆ ಕೊಡಬೇಕು. ಯಾರು ಮಾಡಬೇಕು? ಅವನ ರೈಟು. ಇವರು ಏಕೈಕ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ಈಗ ವರ್ಗಾವಣೆಯಲ್ಲಿ ತೊಂದರೆ ಆಗ್ತಾ ಉಂಟು. ಇಲ್ಲಿ ವರ್ಗಾವಣೆ ಅಂತ ಕೊಡುದು, ಅಲ್ಲಿ ವರ್ಗಾವಣೆ ಆಗುದಿಲ್ಲ. ಸರ್, ನೀವು ಹೇಳಿರಲ್ಲ 2008 ಇಲೆಕ್ಷನ್ ಅಲ್ಲಿ ಕೇರಳದಲ್ಲಿ 400 ಮಂದಿಗೆ ಓಟ್ ಇತ್ತು, ಮಂಗಳೂರು ದಕ್ಷಿಣದಲ್ಲಿ 1000 ಓಟ್ ಇತ್ತು. ಪತ್ರಕರ್ತರು ನಾವೇ ಹಿಡಿದೋದು. ಯಾವ ರಾಜಕೀಯ ಪಕ್ಷವರು ಸರಿ ಅದೇ ಅಲ್ಲ, ನಾನು ಹೇಳಿದ್ದು ಆಗ ರಾಜ್ಯ ಪಕ್ಷಗಳು ಯಾರು ಮಾತಾಡಿಲ್ಲ. ಕೆಲವರು ಪತ್ರಕರ್ತರ ಜವಾಬ್ದಾರಿ ಬಗ್ಗೆ ಹೇಳ್ತಾರೆ, ಅದನ್ನೇ ಹೇಳಿದ್ದಾರೆ. ಅಲ್ಲ, ಇದಕ್ಕಿಂತ ಮುಂಚೆ ಮಾತಾಡಿದ ಇಲ್ಲಿ ರೆಕಾರ್ಡ್ ಆಗಿದೆ. ಜವಾಬ್ದಾರಿ ಬಗ್ಗೆ ಹೇಳಿದವರು ಹಾಗಾಗಿ ಜವಾಬ್ದಾರಿ ಏನ್ ಮಾಡಿದೆ? ನಿಮ್ಮ ಜವಾಬ್ದಾರಿ ನಾವು ಬರೋದು ನಿಮ್ಮ ನಂಬಿ, ಅಲ್ಲಲ್ಲ, ನಿಮ್ಮ ನಂಬಿ ಬರೋದು ಜನರಿಗೆ ಮಾಹಿತಿ ಹೋಗ್ತದೆ. ಅಲ್ಲಲ್ಲ, ಇದಕ್ಕಿಂತ ಮುಂಚೆ ನೀವೇ ಪ್ರಬಲ ಅಂಗ ಅದು. ನೀವು ಅಂಗ ಮಾಧ್ಯಮದಲ್ಲಿ ಬರೋದು ಯಾಕೆ? ನಾವು ಜವಾಬ್ದಾರಿ ಇಲ್ಲ ನಿಮ್ಮ ಮೂಲಕ ಅವರಿಗೆ ತಿಳಿಯಲಿ ಅಂತ ಹೇಳುವಂಥದ್ದು. ನೀವು ಪ್ರಶ್ನೆ ಕೇಳಿದಾಗ ನಾವೇನು ಕೋಪ ಬರುತ್ತಿಲ್ಲ, ಚರ್ಚೆ ಆಗ್ತದೆ. ನೀವು ಮಾತಾಡಿದ ಹಾಗೆ ಜವಾಬ್ದಾರಿ ಬೇಕಾದ್ರೆ ಅಲ್ಲ, ನಾನು ಯಾವ ಆಗಿದೆ ಅಂತ ಮಾಡುದು. ಹಾಗಾದ್ರೆ ಅದು ನಿಮ್ಮ ಪಕ್ಷದಲ್ಲಿ ಆಗ್ಬೋದು. ಕುಡಿಯಲ್ಬೈಲು ವಾರ್ಡ್ ಅಲ್ಲಿ ಒಂದು ಇತ್ತಲ್ಲಿತ್ತು, ಅದು ಹೋಗಿ ಕಮ್ಮಿಯಲ್ಲಿ ಒಂದು 10-15 ವರ್ಷ ಆಯ್ತು. ಅವರ ಮತದಾರ ಪಟ್ಲ ನಾನು ಲಾಸ್ಟ್ ಟೈಮ್ ಒಮ್ಮೆ ಹೇಳಿದೆ ಅವ್ರ ಹತ್ರ. ಅಲ್ಲಿ ಮನೆ ಬಿಟ್ಟು ಹೋಗಿ ಅಲ್ಲಿ ಫ್ಲಾಟ್ ಬಂದು ಅಲ್ಲಿ ಒಂದು 40 ಮನೆ ಆಗಿದೆ ಮನೆ. ಅವರ ಹೆಸರು ಈಗ ಸಹ ಅಲ್ಲಿ ಇದೆ. ತೆಗಿಲಿಕ್ಕೆಲ್ಲ ಅಲ್ಲ, ಅವರಿಗೆ ಅಡ್ರೆಸ್ಸಿಗೋಸ್ಕರ ಅವರಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಅಂತದೆಲ್ಲ ಕೆಲವು. ಮತ್ತು ನಮಗೆ ಅದರ ಬಗ್ಗೆ ಒಂದು ಇದೆ. ಸೆಂಟ್ರಲ್ ವಾರ್ಡ್ ಅಲ್ಲಿ ಸರ್, ಒಂದು ನಿಮಿಷ, ಸೆಂಟ್ರಲ್ ವಾರ್ಡ್ ಅಲ್ಲಿ ಒಂದು ಅಂಗಡಿಯಲ್ಲಿ ಸಾಧಾರಣ ಒಂದು 10-30 ಓಟ್ ಇದೆ ಸೆಂಟ್ರಲ್ ವಾರ್ಡ್. ಇಂಥದ್ದು ನಮ್ಮಲ್ಲಿ ಸ್ವಲ್ಪ ಉದಾಸೀನ ಇರಬಹುದು, ಇಲ್ಲ ಅಂತ ಹೇಳಿ ಅಲ್ಲ. ಯಾಕಂದ್ರೆ ನಮಗೆ ಅಲ್ಲಿ BLA-ನವರಿಗೆ, ಬೂತ್ ಲೆವೆಲ್ ಏಜೆಂಟ್ನವರಿಗೆ ಚುನಾವಣಾ ಆಯೋಗ ಕೊಡುವುದು ಒಂದು 2-3 ದಿವಸ ಇರುವಾಗ ಪರಿಷ್ಕರಣೆ ಇದೆ. ನಿಮ್ಮ ಇಮಿಡಿಯೇಟ್ಲಿ ನೀವು ಅದರ ವಿಚಾರವನ್ನು ನಮಗೆ ತಿಳಿಸ್ಬೇಕಂತೇಳಿ. ಆ 3 ದಿವಸದಲ್ಲಿ ಯಾರಿಗೆ ಏನ್ ಮಾಡ್ಲಿಕ್ಕೆ ಆಗುದು? ಯಾವ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ? ಆ ಮನೆಯಲ್ಲಿ ಇದ್ದಾರಾ ಇಲ್ವಾ? ಸತ್ತವರ ಹೆಸರು ಈಗ ಸಿದೆ, ಈಗ ವೋಟರ್ ಲಿಸ್ಟ್ ಇಂದ ಅದನ್ನು ಪರಿಷ್ಕರಣೆ ಮಾಡಲಿಲ್ಲ. ಅಲ್ಲಿ ಓಟು ವರದಿ ಇದ್ದವರದು ಕೆಲಸ ತೆಗೆಯುವಂತ ಕೆಲಸ ಆಗ್ತದೆ. ಇನ್ನೊಬ್ಬಂದು ನಂದು ಈ ಬೂತ್ ಅಲ್ಲಿ ಇದ್ರೆ ಇನ್ನು ಸುರತ್ಕಲ್ ಬೂತ್ ಅಲ್ಲಿ ಕೊಂಡೋಗಿ ಹಾಕ್ತಾರೆ. ಓಟ್ ಇದೆ ನನ್ನ ಹತ್ರ, ಅದು ಆಚೀಚೆ ಮಾಡಿ ಹಾಕ್ತಾರೆ. ಒಂದು ಫಸ್ಟ್ ಅಲ್ಲಿ ಇದ್ರೆ ಒಂದು ಕೊನೆಯಲ್ಲಿ ಇರ್ತದೆ. ಯಾರ್ಯಾರ ಒಟ್ಟಿಗೆ ಹೆಂಡತಿ ಗಂಡನನ್ನು ಸೇರಿಸ್ಬಿಡ್ತಾರೆ. ಅಲ್ಲ, ಅದಕ್ಕೆ ಒಂದು ತಿಂಗಳಾದ್ರೂ ಅವಕಾಶ ಕೊಡ್ತೀವಿ ಚುನಾವಣಾ ಆಯೋಗದವರು. ಎಲ್ಲ ರಾಜಕೀಯ ಪಕ್ಷದವರಿಗೆ ಅದನ್ನು ಕೆಲಸ ಮಾಡಲಿಕ್ಕೆ ಸರಿ ಆಗ್ತದೆ. ಇದೊಂದು 2-3 ದಿವಸ ಇರುವಾಗ ಮಾತ್ರ ಅವಕಾಶ ಕೊಡ್ತಾರೆ. ಇದನ್ನು ನೀವು ಪರಿಷ್ಕರಣೆ ಇದೆ, ನೀವು ನಿಮ್ಮ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತೇಳಿ. ಆ 3 ದಿವಸ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಕಾಶ್, ಈಗ ಯಾರು ಹೋದ್ರೆ ಫ್ಲಾಟ್ ಆದ್ರೆ ಯಾವ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ಹೋಗುವಂತದ್ದು ಅವ್ರದ್ದೇ ಜವಾಬ್ದಾರಿ, ಮನೆಯವರ ಜವಾಬ್ದಾರಿ. ಆದ್ರೆ ಇಲ್ಲಿ ಅವರು ಹೇಳಿದಾಗೆ ಪುತ್ತೂರಿನಲ್ಲಿ ಒಂದು ಓಟ್ ಇದೆ. ಕುಡಿಯಲ್ಬೈಲ್ ವಾರ್ಡ್ ಇದೆ ತಗೊಳ್ತೇವೆ. ನಮಗೆ 3 ಬೆಟ್ಟನಲ್ಲಿ ಎಲೆಕ್ಷನ್ ಆಗ್ತದೆ. MP ಓಟ್ ಬರುವಾಗ 1900 ಮಾರ್ಜಿನ್, MLA ಬರುವಾಗ 1200 ಮಾರ್ಜಿನ್. ಕಾರ್ಪೊರೇಷನ್ ಇದು ಪ್ಯಾಟರ್ನ್ ಬೇರೆ ಇರ್ತದೆ, ಅದು ಬಿಡಿ. ಆದ್ರೆ ಆ ಓಟ್ ನೋಡುವಾಗ ಅವರು ಡಬಲ್ ಓಟ್ ಇರ್ತದೆ. MP ಓಟಿಗೆ ಅವರು ಇಲ್ಲಿ ಕೂತಲ್ಲಿಂದ ಆಗ್ತಾರೆ, MLA ಓಟ್ ಆಗುವಾಗ ಅವರ ಕ್ಷೇತ್ರಕ್ಕೆ ಹೋಗಿ ವೋಟ್ ಮಾಡ್ತಾರೆ. ಚುನಾವಣಾ ಆಯೋಗ ಅದನ್ನೊಂದು ಸರಿಯಾದ ಪರಿಷ್ಕರಣೆ ಮಾಡಿದ್ರೆ ಎಲ್ಲ ಸಮಸ್ಯೆ 101% ಇದೆ. ಅದನ್ನ ಈಗ ಇದ್ರಲ್ಲಿ ನಮ್ಮ ಮಾಜಿ ಮೇಯರ್ 2 ಕಡೆಯಲ್ಲಿ ಇತ್ತು. ನಾನು ಫೋನ್ ಮಾಡಿದೆ ಅವರಿಗೆ, ಸರ್ ನಿಮ್ಮ ಓಟ್ ಹಾಕಿಕ್ಕೆ ಬರ್ಲಿಲ್ಲ ಅಂತೇಳಿ. ಲಾಸ್ಟ್ ಇಲ್ಲ ಮಾರ, ನಾನು ನಮ್ಮ ಕ್ಷೇತ್ರದಲ್ಲಿ ಹಾಕಿದ್ದೇನೆ ಅಂತೇಳಿ. ಇಲ್ಲಿ ಸಿದೆ ಅಲ್ಲ ನಿಮ್ದು ಅಂತೇಳಿ. ಅದು ನಾನು ಬಿಟ್ಟು 6 ವರ್ಷ ಆಗಿದೆ. ಅದನ್ನು ಜವಾಬ್ದಾರಿ ಯಾರ್ದು ಅಂತ ಹೇಳಿ ಗೊತ್ತಿಲ್ಲ. ಅದರಲ್ಲಿ ಕನ್ಫ್ಯೂಷನ್ ಇದೆ. ಏನ್ ಹೇಳಿದ್ರೆ, ಈಗ ಅವರು 2 ಕಡೆ ಓಟ್ ಹಾಕ್ತಾರ ಅಥವಾ ಇಲ್ಲಿ ಹಾಕೋದೇ ಇಲ್ಲ ಅಲ್ಲೇ ಹಾಕ್ತಾರ? ಕೆಲವರು ಹಾಕ್ತಾರೆ, ಕೆಲವರು ಏನ್ ಮಾಡ್ತಾರೆ, ಒಂದು
ಹುದ್ದೆಯಲ್ಲಿದ್ದವರು ಜವಾಬ್ದಾರಿಯಲ್ಲಿದ್ದವರು ಹಾಕ್ಲಿಕ್ಕೆ ಹೋಗುದಿಲ್ಲ. ಎರಡು ಕಡೆ ಇರುವುದು ತಪ್ಪೇ ಅಲ್ವಾ? 100% ಅವರ ಹತ್ರ ಕೇಳಿದ್ರೆ ಹೇಳಿದ್ರು ನಾನು ಇನ್ನೊಂದು ಇಲ್ಲಿ ಹೆಸರು ತೆಗಿಸಿ ಅಲ್ಲಿ ಹೆಸರು ಹಾಕಿಸಿದ್ದೇನೆ ಅಂತೇಳಿ. ನಾನು ಇಲ್ಲಿ ರಾಜಕೀಯ ಒಬ್ಬ ಕೆಲಸ ಮಾಡ್ಲಿಕ್ಕೆ ಬರ್ತಾನೆ, ಅವ್ರಿಗೆ ಇಲ್ಲಿ ಓಟು ಬೇಕಿರ್ತದೆ, ಇಲ್ಲಿ ಮಾಡ್ತಾನೆ, ಅಲ್ಲಿ ಅವ ಏನ್ ಹೇಳ್ತಾನೆ, ನಿನ್ನ ಓಟು ನನ್ನ ಕ್ಷೇತ್ರ ಮಾರ ನಂಗೆ ಬೇಕು ಅಂತ ಹೇಳ್ತಾನೆ. ಆಗ ಆ ರಾಜಕಾರಣಿ ತಪ್ಪ, ಇಲ್ಲಿ ಅವರು ತಪ್ಪ, ಸೇರಿಸಿದವರು. ಎರಡು ಕಡೆ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಮಂಗಳೂರಲ್ಲಿ ಇದ್ದೀರಿ, ಓಕೆ, ನೀವು ಬಂಟ್ವಾಳಕ್ಕೆ ಹೋಗ್ತೀರಿ. ಈಗ ಈಸಿ ಪ್ರೊಸೀಜರ್ ಅಂದ್ರೆ ಒಂದು ಸೆಂಟರಿಗೆ ನಾವು ಕೊಟ್ರೆ, ನಾವು ವರ್ಗಾವಣೆ ಆಗಿದ್ರೆ ಅಲ್ಲಿಂದ ಪ್ರೊಸೀಜರ್ ತೊಂದರೆ ಇಲ್ಲ. ಇದು ವರ್ಗಾವಣೆ ಆದರೂ ಇಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಯಾರು ಟೀಚರ್ ಇದ್ದಾರೆ ಅವರನ್ನು ಸಿಗ್ಬೇಕು, ಅಲ್ಲಿಂದ ಅವರ ಸಿಗ್ನೇಚರ್ ಅಂತ ದೊಡ್ಡ ಪ್ರೋಸೆಸ್ ಇದೆ. ಅದಕ್ಕೆ ಅಷ್ಟೆಲ್ಲ ಓಡಾಡಿದ್ರೆ ಒಂದು ದಿನದಲ್ಲಿ ಆಗುದಾದ್ರೆ ಜನ ಹೋಗ್ತಾರೆ. ನೀವು ನಾಳೆ ಬನ್ನಿ, ಅವ್ರು ಸಿಗುದಿಲ್ಲ, ನಾಡ್ದು ಬನ್ನಿ ಅಂತ ಹೇಳುವಾಗ ಜನರಿಗೆ ಸಮಸ್ಯೆ. ಅದಕ್ಕೆ ಏನ್ ಮಾಡ್ತಾರೆ, ಹೊಸ ಅರ್ಜಿ ಕೊಟ್ಟರೆ ಇಮಿಡಿಯೇಟ್ ಆಗ್ತದೆ ಅಂತ ಶಾರ್ಟ್ ಸೊಲ್ಯೂಷನ್ ಗೆ ಹೋಗ್ತಾರೆ. ಅಲ್ಲ, ಡಿಲೀಟ್ ಮಾಡುವಾಗಂದ್ರೆ ಅದು ಮಾಡೋದಿಲ್ಲ, ಅಲ್ಲಿ ಡೈರೆಕ್ಟ್ ಸೇರಿಸಿ ಬಿಡ್ತಾರೆ. ಇವರು ಒಂದು ಅಫಿಡವಿಟ್ ಕೊಡ್ತಾರೆ, ನನ್ನಲ್ಲಿ ನಾನೆಂತ ಹೇಳ್ತೇನೆ ಅಂದ್ರೆ, ಟೆಕ್ನಿಕಲಿ ನಾನೆಂತ ಹೇಳುದು ಎರಡು ಕಡೆ ಆಗ್ತದೆ. ನಾವೆಂತ ಹೇಳುದು ಈಸಿ ಪ್ರೋಸೆಸ್ ಜನರಿಗೆ ಮಾಡಿದ್ರೆ. ಈಗ ನೀವು ಹೇಳಿದಂಗೆ ಆ ಅಪ್ಲಿಕೇಶನ್ ಅಲ್ಲಿ ನಿಜವಾಗಿ ಮೇಲೆಯಲ್ಲಿ ಫಸ್ಟ್ ಇರುವ ಕ್ವಶನ್ ಅದೇ, ನೀವು ಬೇರೆ ಕಡೆಯಲ್ಲಿ ವೋಟರ್ ಆಗಿದ್ದೀರಾ, ಇದ್ರೆ ಅಲ್ಲಿದ್ದ ಎಪಿಕ್ ನಂಬರ್ ಕೊಡಿ ಮತ್ತೆ ಡಿಲೀಟ್ ಮಾಡಿ ಅಂತ ಹೇಳುವಂಥದ್ದುಂಟು. ಅದನ್ನು ಕೊಟ್ಟರು ಕೂಡ ಎಲೆಕ್ಷನ್ ಕಮಿಷನ್ ಅಥವಾ ಲೋಕಲ್ ಆಫೀಸರ್ಸ್ ಮಾಡ್ತಾ ಇಲ್ಲ. ಪ್ರಾಬ್ಲಮಿಗೆ ಅದು ಕಾರಣ. ಪ್ರೊಸೀಜರ್ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನೇ ಕೊಡುವಾಗ ಏನು ಉಡುಪಿಯಿಂದ ಇಲ್ಲಿಗೆ ಬೇಕು ಅಂತ ಆದಾಗ ಆಫೀಸರ್ಸ್ ಹೇಳಿದ್ರೆ ಅಲ್ಲಿ ಹೋಗಿ ಡಿಲೀಟ್ ಮಾಡಿ ಅಂತ. ನಾನು ಕೇಳಿದೆ, ಕಾಶ್ಮೀರದಲ್ಲಿ ಎಲ್ಲಾದ್ರೂ ಇದ್ರೆ ಡಿಲೀಷನ್ಗೆ ಅಲ್ಲಿಗೆ ಹೋಗ್ಬೇಕಾಗ ಹೇಳಿದೆ. ಇದರಲ್ಲೇ ಇತ್ತು, ಅದರಲ್ಲಿ ಆಗ್ಲಿಲ್ಲ. ಮತ್ತೆ ಹರ್ಷಗುಪ್ತ DC ಇದ್ದಾಗ ಮತ್ತೆ ಅವ್ರು ಹೇಳಿದ ನಂತರ ಆಯ್ತು. ಅಂದ್ರೆ ಪ್ರೊಸೀಜರ್ ಉಂಟು, ಇಲ್ಲ ಅಂತ ಅಲ್ಲ. ಲೋಕಲ್ BLA ಅವರಿಗೆ ಅದರದ್ದು ಉದಾಸೀನದಿಂದಾಗಿ ಪ್ರಾಬ್ಲಮ್ ಆಗ್ತಾ ಇರೋದು. ಅದನ್ನು ಸರಿ ಮಾಡಿದ್ರೆ ಖಂಡಿತ, ಯಾಕಂದ್ರೆ ಫಾರ್ಮಲ್ಲಿ ಉಂಟು, ಕ್ವಶನ್ ಉಂಟು. ಮತದಾರ ಪಟ್ಟಿಯಲ್ಲಿ ನೋಡಿದ್ರೆ ನಿಮ್ಮ ಮನೆಯದ್ದು ಒಂದು ವ್ಯಕ್ತಿದು ಸೀರಿಯಲ್ ನಂಬರ್ 10ರಲ್ಲಿ ಇದ್ರೆ ಇನ್ನೊಬ್ಬರದ್ದು ಸೀರಿಯಲ್ ನಂಬರ್ 30ರಲ್ಲಿ. ಅಂದ್ರೆ ಅದು ಹುಡುಕ್ಲಿಕ್ಕೆ ಈಗ ಟೀಚರ್ಸ್ ನವರು ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ನಮ್ಮ ಪಾರ್ಟಿಯಲ್ಲಿ ಜನರಲ್ ಏನ್ ಮಾಡ್ತಾರೆ ಅಂದ್ರೆ, ಟೀಚರ್ಸ್ ಗಳಿಗೆ ಕೂಡ ಮನೆ ಹುಡುಕ್ಲಿಕ್ಕೆ ಕಷ್ಟ. ಯಾಕಂದ್ರೆ ಅದು ಅಷ್ಟನ್ನು ನೋಡಿ ಅವರೆಂತ ಮಾಡ್ತಾರೆ, ನಮ್ಮಲ್ಲಿ ಪಾರ್ಟಿಯಲ್ಲಿ ಇರುವ ಆ ಏರಿಯಾದ ಲೀಡರ್ ಅನ್ನು ಕರೀತಾರೆ, ನಿಮ್ಮ ಹತ್ರ ಒಂದು ಚೀಟಿಂಗ್, ಯಾಕಂದ್ರೆ ಮನೆ ಮನೆಗೆ ಮುಟ್ಟಿಸ್ಬೇಕಂತ ಟೀಚರ್ಸ್ ಗಳಿಗೆ ಒತ್ತಡ ಇದೆ. ಅದನ್ನು ಕೂಡ ಟೀಚರ್ಸ್ ಗಳಿಗೆ ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ. ಇನ್ನು ನೀವು BLA ಗಳದ್ದು ಒಂದು ಸಮಸ್ಯೆ ಇದೆ. ಏನಂದ್ರೆ ಕೆಲವು ಫ್ಲಾಟ್ ಗಳಲ್ಲಿ ಏನಾಗಿದೆ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಂದ್ರೆ ರೂಲ್ಸ್ ಇದೆ, ಪಬ್ಲಿಕ್ ಯಾರಿಗೆ ಬಿಡಬಾರ್ದಂತ. ಅಂದ್ರೆ ಚೆಕ್ ಮಾಡ್ಲಿಕ್ಕೂ ನಮ್ಮ ಪಾರ್ಟಿಯಿಂದ ಹೋಗ್ಲಿಕ್ಕೆ, ಅಂದ್ರೆ ಟೆಕ್ನಿಕಲಿ ಅಂತದರ ಸಮಸ್ಯೆ ಇರುವಾಗ ಇದನ್ನೆಲ್ಲವನ್ನು ಏನ್ ಮಾಡ್ಬೇಕು, ಚುನಾವಣಾ ಆಯೋಗ ಎಲ್ಲವನ್ನು ವಿಚಾರವನ್ನು ತೆಗೆದುಕೊಂಡು ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಆ ಪರಿಹಾರ ಹುಡುಕ್ಬೇಕಂತ ನಾವು ಕೇಳಿಕೊಳ್ಳಿ. ಇದೇ ವಿಚಾರದಲ್ಲಿ ಈಗ ಪರಿಷ್ಕರಣೆ ಮಾಡುವಾಗ ಇದನ್ನು ಸರಿ ಮಾಡಬೇಕು ಅಂತ ಹೇಳಿ ನಿಮ್ಮ ಇದು ಕೊಡ್ಬೋದಲ್ಲ, ಮನೆಯಲ್ಲಿ ಕೊಡ್ಬೋದು. ಈಗ ಡೆನಿಸ್ ಇನ್ನೊಂದು ವಿಷಯ, ಈಗ ನೀವು ಹೇಳಿದ ಅದೆಲ್ಲ ಸರಿ ಇಷ್ಟೆಲ್ಲ ಇದ್ದಿದ್ದರಿಂದ ಈ ಕನ್ಫ್ಯೂಷನ್ ಎಂಡ್ ಮಾಡಲಿಕ್ಕೆ ನಾನು ಆಗ ಫಸ್ಟಿಗೆ ಹೇಳಿದ್ದೆ ಅದನ್ನು ಏನು ಅಂತ ಹೇಳಿದ್ರೆ, ಇಷ್ಟು ಕನ್ಫ್ಯೂಷನ್ ಏನು ಮಾಡಬಹುದು ಪಾಸಿಬಲ್ ಅಂತ ಹೇಳಿದ್ರೆ, ಇದು ಬಂದದ್ದು ರಾಜ್ಯ ಚುನಾವಣಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗೆ ಬಂದದ್ದು. ನಮ್ಮ ಸ್ಟೇಟಿಂದ ಯಾಕೆ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೇಳಬಾರ್ದು ಅಂದ್ರೆ, ಹಾಗೆ ಏನಾಗ್ತದೆ, ಏನು ಆಗ್ತಾ ಉಂಟು ಅಂತ ಹೇಳಿ ಆದ್ರೆ ಅಟ್ಲೀಸ್ಟ್ ಗೊತ್ತಾಗ್ತದೆ. ನಮ್ಮ ಸ್ಟೇಟಲ್ಲಿ ಮಾತ್ರ ಆಗ್ತಾ ಉಂಟಾ, ಬೇರೆ ಕಡೆಯಲ್ಲಿಯೂ ಆಗ್ತಾ ಉಂಟಾ ಅಂತ ಹೇಳುವಂಥದ್ದು ಗೊತ್ತಾಗ್ತದಲ್ಲ ಅಲ್ವಾ? ಅದನ್ನು ಯಾಕೆ ಮಾಡಬಾರ್ದು? ಅದು ಮಾಡುವ ಇನ್ನೊಂದು ನಮಗೆ ಸಮಸ್ಯೆ ಇರ್ತದೆ. ಮೊದಲು ಈಗ ನನ್ನ ಮತದಾರರ ಪಟ್ಟಿಯಿಂದ ನನ್ನ ಹೆಸರು ತೆಗಿದೆ, 7ನಲ್ಲಿ ಅರ್ಜಿ ಕೊಡು, BLO ಆಫೀಸ್ ಕೊಡು, ಆ ಯಾಕೆಲ್ಲ ನೀಡಿದ್ದು ತಗೊಂಡು ನಾನು ಸೇರ್ಪಡೆ ಮಾಡುವಲ್ಲಿ ಅಲ್ಲಿ ಸೇರಿಸುತ್ತೆ. ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಸೇರ್ತದೆ, ಡಿಲೀಷನ್ ಆಗುತ್ತಿಲ್ಲ. ಒಂದು ಅದು ಆ ಸಮಸ್ಯೆಗೆ ಏನು ಮಾಡಿಸಿದ್ರೆ ATA ವರ್ಗಾವಣೆ ಕೊಟ್ಟರು, ವರ್ಗಾವಣೆ ಅವಕಾಶ ಕೊಟ್ಟರು. ವರ್ಗಾವಣೆ ಕೊಡುವಾಗ ನಾನು ಈ ನಂಬರ್ ಹಾಕಿ ಅಲ್ಲಿ ಕೊಡುದು, ಎಲ್ಲಿಗೆ ನನ್ನ ಆ ನಂಬರನ್ನು ಆ ಹೆಸರನ್ನು ಇಲ್ಲಿ ವರ್ಗಾವಣೆ, ನಾನು ಬೇರೆ ಕಡೆ ವಾಸಿ ಅಲ್ಲಿ ಕೊಡುದು, ಅಲ್ಲಿ ಸೇರ್ತದೆ, ಇಲ್ಲಿ ಇರ್ತದೆ, ಇಡ್ಲಿಕ್ಕೆ ಎಲ್ಲ ಸಮಸ್ಯೆ. ಪಕ್ಕಾ ಪಟ್ಟಿ ಯಾರು ಕೂಡ ಚುನಾವಣಾ ಆಯೋಗ ಈಶ್ವರಿಗೆ ಮಾಡಲಿಕ್ಕೆ ಆಗಿದೆ. ಒಂದು ನೀವು ಹೇಳಿದ ಹಾಗೆ ನಾವು ಅವರಿಗೆ ರೆಪ್ರೆಸೆಂಟೇಷನ್ DC ಅವರು ಕೊಡ್ತೇವೆ, ಅವರು ಒಟ್ಟಿಗೆ ಹೋಗಿ ಕೊಡುವ ತೀರ್ಮಾನ ಆಗಿದೆ. ಈ ಥರದ ಗೊಂದಲ ಮೂಡಿಸುವಂಥ ವ್ಯವಸ್ಥೆ ಆಗ್ತಾ ಉಂಟು. ನಮ್ಮದು ಈಗ ಸರ್ ಗುರುರಾಜ್ ಅವರಿಗೆ ನಾವು ಚುನಾವಣಾ ಆಯೋಗ ಹತ್ರ ಮನವಿ ಮಾಡೋದು, ಮನೆ ಮನೆ ಭೇಟಿ ಕೊಟ್ಟು ಪಕ್ಕಾ ಪರಿಷ್ಕರಣೆ ಮಾಡಿ ಗೊತ್ತಾಗ್ತದೆ.
BLOಗಳು ಟೀಚರ್ಗಳಿದ್ದಾರೆ, ಕೆಲವು BLO ಅಂಗನವಾಡಿ ಟೀಚರ್ಗಳು ಮಾಡಿದ್ದಾರೆ. ನೋಡಿ ಅಲ್ಲಿ ಸಮಸ್ಯೆಯನ್ನು ಅಂಗನವಾಡಿ ಟೀಚರ್ಗಳು ಮಾಡಿದ್ದಾರೆ. ಅವರಿಗೆ ಅವರು ಸರಿಯಾದ ಭತ್ತೆ ಕೂಡ ಕೊಡುವುದಿಲ್ಲ, ಸರಿಯಾಗಿ ಅವರ ಕೆಲಸ ಮಾಡಿಸೋದು ಮಾತ್ರ. ಮತ್ತೆ BLAಗಳ ಜವಾಬ್ದಾರಿ ಅಂದರೆ BLA ಮತ್ತು ಈಗ ಸತ್ತದ್ದು ಈ ಥರದ ಎರಡೆರಡು ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂಥದ್ದನ್ನು BLOಗಳು ಮತ್ತು ಅದರ ಸೂಪರ್ವೈಸರ್ಗಳು BLAಗಳ ಮೀಟಿಂಗ್ ಅಂತ ಇರಬೇಕು ಆ ಲೆವೆಲಲ್ಲಿ. ಅವರು BLA ಮಾಹಿತಿ ಕೊಟ್ಟು ಯಾರು ಸತ್ತಿದ್ರೆ ತಿಳಿಸಿ, ಆಗ ಅವರು ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಮಾಡಿದರೆ ಮೊದಲು ಹೇಗಿತ್ತಂದ್ರೆ ನಿಮ್ಮ ಮತದಾರರ ಪಟ್ಟಿಯನ್ನು ತೆಗಿಬೇಕಿದ್ರೆ ನಿಮಗೆ ನೋಟಿಸ್ ಮಾಡ್ತಾರೆ, ಸುಮ್ಮನೆ ತೆಗಿಲಿಕ್ಕೆ ಆಗುದಿಲ್ಲ. ನಿಮ್ಮ ಅಕ್ಕನ ಅಷ್ಟು ರೂಪಾಯಿ ಕಳಿಸಲಿಕ್ಕೆ ಆಗುದಿಲ್ಲ ಮೊದಲ ಸಿಸ್ಟಮಲ್ಲಿ. ನಿಮಗೆ ನೋಟಿಸ್ ಮಾಡಿದ್ರೆ ಈಗ 7 ಯಾರಿಗೆ ನನಗೆ ನನ್ನ ವಾರ್ಡಲ್ಲಿ ನನ್ನ ಮತದಾರರ ಪಟ್ಟಿಯಲ್ಲಿ ವಲಸೆ ಹೋಗಿದ್ರೆ ನನಗೆ ಮಾತ್ರ ಅಧಿಕಾರ ಇರುವಂಥ ಮತದಾರರ ಪಟ್ಟಿಯಲ್ಲಿ ಇರುವವನಿಗೆ 7 ಕೊಡ್ಲಿಕ್ಕೆ ಆಗ್ತದೆ. ನೋಡಿ ಇವರು ವಲಸೆ ಹೋಗಿದ್ದಾನೆ, ಇವರನ್ನು ಡಿಲೀಟ್ ಮಾಡಿ ಅಂತೇಳಿ. ಆಗ ಏಕಾಏಕಿ ನಾನು ಕೊಟ್ಟೆ ಅಂತೇಳಿ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ನಿಮಗೆ ನೋಟಿಸ್ ಮಾಡ್ತಾರೆ, 1, 2, 3 ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿದ ನಂತರ ನೀವು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡಬೇಕು, ನಾನು ಇಲ್ಲಿದ್ದೇನೆ ಅಂತೇಳಿ. ಒಂದೆಲ್ಲ ಮನೆ ಇಲ್ಲೇ ಇದ್ದು ನಾವು ಜಾಬ್ ಬೇರೆ ಕಡೆ ಮಾಡಿದ್ರೆ ಇಲ್ಲೇ ಮನೆ ದಾಖಲೆ ಕೊಟ್ಟರೆ ಉಳಿತದೆ. ಇಲ್ಲ ನೀವು ವಲಸೆ ಹೋಗಿದ್ರೆ ಇಲ್ಲಿ ಯಾವ್ದು ಇಲ್ಲ ಅಂತಂದ್ರೆ ಡಿಲೀಟ್ ಆಗ್ತದೆ. ಆ ಸುಲಭವಾಗಿ ಡಿಲೀಟ್ ಮೊದಲು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಹೊಸ ಪ್ರೊಸೆಸ್ ಅಲ್ಲಿ ಸಾರಾಸಾರಿ ಡಿಲೀಟ್ ಆಗುವಂತ ವಿಚಾರದಲ್ಲಿ ಭಯದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು. ಪೊಲಿಟಿಕಲ್ ಆಗಿ ತೊಂದರೆ ಆಗ್ತದೆ, ನಾವು ಮಾತಾಡೋದು ನಮಗೆ ತೊಂದರೆ ಆಗ್ತದೆ. ಇವತ್ತು ಈ ನಡೆಯುವಂಥ ಹುನ್ನಾರಲ್ಲಿ ದೊಡ್ಡ ಅದರ ಟಾರ್ಗೆಟ್ ಯಾರು? ಕಾಂಗ್ರೆಸ್ ಪಕ್ಷ. ಅದಕ್ಕೆ ಬೇಕಾದ್ರೆ ನಾವು ಜನರನ್ನು ಜಾಗೃತಿ ಮೂಡಿಸಬೇಕು ಅಂತ. ಮತ್ತೆ ಇದಕ್ಕೆ ಏನು ಪರಿಹಾರ ಅಂದರೆ ಫ್ಯೂಚರ್ ಅಲ್ಲಿ ಈಗ ನಮ್ದು ವೋಟರ್ ಐಡಿ ಕಾರ್ಡ್ ಏನಾಗ್ತದೆ ಇಲ್ಲಿ ಕೂಡ ಮಾಡ್ಬೋದು. ಈಗ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿದ್ರೆ ಎಲ್ಲಿಯಾದ್ರೂ ಆ ರೀತಿಯ ಪ್ರೋಸೆಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಆಗಿದೆ. ಈಗ ಹೊರದೇಶದ ಏನಿದೆ, ಗಲ್ಫಲ್ಲಿ ಏನಿದೆ, ಅವರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಅಂತ ಇರ್ತದೆ, ಎಲ್ಲದಕ್ಕೆ ಅದೇ ಯೂಸ್ ಮಾಡ್ತಾರೆ, ಎಲ್ಲದಕ್ಕೆ ಒಂದೇ ಕಾರ್ಡ್ ಯೂಸ್ ಮಾಡ್ತಾರೆ. ಈಗ ನಮ್ಮಲ್ಲಿ ಈಗ ಸದ್ಯಕ್ಕೆ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಇದರ ಜೊತೆ ಲಿಂಕ್ ಮಾಡಿದ್ರೆ, ಯಾಕಂದ್ರೆ ಒಂದು ಕಡೆ ಲಿಂಕ್ ಆದ್ರೆ ಮತ್ತೆ ಇನ್ನೊಂದು ಕಡೆ ಸೇರ್ಪಡೆ ಆಗುವಾಗ ಅಲ್ಲಿ ಇದೆ ಅಂತ ಕಾಣ್ತದೆ. ಅಂತ ಒಂದು ವಿಚಾರ ಅಂತದ್ದು ಸೀರಿಯಸ್ ಮಾಡದಿದ್ರೆ ಇದು ಗೊಂದಲ ಇನ್ನು ಕೂಡ ಮುಂದುವರಿಯಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಅದು ಎಕ್ಸೆಲ್ ಕೂಡ ಶೀಟ್ ಕೊಡುದಿಲ್ಲ, ಇವರು PDF ಕೊಡ್ತಾರೆ, ಅದನ್ನು ರೀಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಸೆಗ್ರಿಗೇಟ್ ಮಾಡ್ಬೇಕಂದ್ರೆ ಇಡೀ ವೋಟರ್ ಲಿಸ್ಟ್ ಅನ್ನು ತೆಗೆದು ಸೆಗ್ರಿಗೇಟ್ ಮಾಡ್ಲಿಕ್ಕೂ ಕಷ್ಟ. ಈಗ ಏನಾಗ್ತದೆ, ನಮ್ಮ ಹತ್ರ ಎಕ್ಸೆಲ್ ಫಾರ್ಮೆಟ್ ಅಲ್ಲಿ ಅವ್ರು ಕೊಟ್ರೆ ನಾವು ಕೂಡ ಸೆಗ್ರಿಗೇಟ್ ಮಾಡಿ ನೋಡ್ಬೋದು ಯಾವ್ದೆಲ್ಲ ಡಬಲ್ ಆಗಿದೆ, ಯಾವ್ದೆಲ್ಲ ಸರಿ ಇಲ್ಲ ಅಂತ. ಸೆಗ್ರಿಗೇಟ್ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಜನರಿಗೆ ಅಷ್ಟು ಈಸಿಯಾಗಿ, ಅಂದ್ರೆ ಒಂದು ಪಾರ್ಟಿಗೆ ಕೂಡ ಅದನ್ನು ಸ್ವಲ್ಪ ಡೀಟೇಲ್ ಅದರ ಬಗ್ಗೆ ವಿಮರ್ಶೆ ಮಾಡ್ಬೇಕಾದ್ರೂ ಕೂಡ ತುಂಬಾ ಕಷ್ಟ ಆಯ್ತು. ಅಂದ್ರೆ ನಾವೆಲ್ಲವನ್ನು ಟೈಪ್ ಮಾಡಿ ಅದನ್ನ ಹಾಗೆ ಮಾಡ್ಬೇಕಾಗ್ತದೆ. ಇದರ ಇಲ್ಲಾಂದ್ರೆ ಹುಡುಕ್ಲಿಕ್ಕೆ ಕಷ್ಟ. ನೀವೊಂದು ಪಟ್ಟಿ ತೆಗೆದು ನೋಡುವಾಗ ನಿಮ್ಗೆ ಗೊತ್ತಾಗ ಅದರ ಗೊಂದಲ ಗೊತ್ತಾಗ್ತದೆ. ಅಷ್ಟು ಕನ್ಫ್ಯೂಷನ್ ಇದೆ ಅದರ. ಕರೆಕ್ಟ್. ಆ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ರೀತಿಯ ಗೊಂದಲ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ನಾವು ಎಂಟ್ರಿ ಮಾಡುವಾಗ ಇನ್ನೊಂದು ಕಡೆ ಇದೆ ಅಂತ ತೋರಿಸ್ತದೆ ಆಟೋಮೆಟಿಕ್ ಆಗಿ. ಹಾಗೆ ಮಾಡಿದ್ರೆ ಅಲ್ಲ. ಇನ್ನೊಂದು ಪ್ರಶ್ನೆ ನಂದು, ಎಲ್ಲದಕ್ಕೂ ಆಧಾರ್ ಲಿಂಕ್ ಮಾಡ್ತಾರೆ, ಯಾಕೆ ಮತದಾರ ಪಟ್ಟಿಗೆ ಅವರ ಎಪಿಕ್ ನಂಬರ್ ಲಿಂಕ್ ಮಾಡ್ಲಿಕ್ಕೆ ಹೋಗುದಿಲ್ಲ? ಆಯ್ತು. ಎಲ್ಲ ಮಾಧ್ಯಮದವರಿಗೆ